ಕರಾವಳಿ ಡಂಪಿಂಗ್ ಯಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮುನೀರ್ ಅವರೇ, ಆಗ್ಲೇ ನೀವು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಒಂದು ಪ್ರಸ್ತಾಪ ಮಾಡಿದ್ರಿ. ರಾಜಕಾರಣಿಗಳು ಮಾತು ಸತ್ತು ಹೋಗಿದೆ. ರಾಜಕಾರಣಿಗಳಲ್ಲಿ ಅಂದ್ರೆ ಜನಪ್ರತಿನಿಧಿಗಳಲ್ಲಿ ಯಾರು ಮಾತಾಡೋದು? ಈಗ ನೀವು ಜೋಕಟ್ಟೆ ಹೋರಾಟವನ್ನ ಮಾಡಿದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಮಾತಾಡೋದಿಲ್ಲ, ಸಂಸದರು ಮಾತಾಡಬೇಕಿತ್ತು, ಅವರು ಮಾತಾಡೋದಿಲ್ಲ. ಅವ್ರು ನಾವು ಕಾಲ್ ಕನೆಕ್ಟ್ ಮಾಡಿದ್ರೆ ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ, ಜೋಕಟ್ಟೆಯಲ್ಲಿ ಏನು ಸಮಸ್ಯೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಂಥ ಜನಪ್ರತಿನಿಧಿಗಳನ್ನ ನಾವು ಕೊಡ್ತಾ ಇದ್ದೇವಾ? ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಂವೇದನಾ ಶೂನ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವಾ? ಹೌದು, ಯಾಕೆಂದ್ರೆ ನಮ್ಮ ಸ್ಥಳೀಯ ಶಾಸಕರಾದ ಅಲ್ಲಿಯ ಇಬ್ಬರು ಶಾಸಕರಿದ್ದಾರೆ ಕೈಗಾರಿಕೆ ವಲಯದಲ್ಲಿ. ಒಬ್ರು ಮೊಯ್ದೀನ್ ಬಾವ್, ಇನ್ನೊಬ್ಬ ಅಭಯ್ ಚಂದ್ರ ಜೈನ್. ಅಭಯ್ ಚಂದ್ರ ಜೈನ್ ಅಂತೂ ಅದರ ಬಗ್ಗೆ ಇಷ್ಟರವರೆಗೆ ಒಂದು ಮುಖ್ಯಮಂತ್ರಿ ನಮ್ಮ ಹೋರಾಟ ತೀವ್ರ ಆದಾಗ ಒಂದು ಪತ್ರ ಬರ್ತದ್ದು ಬಿಟ್ರೆ ಇನ್ನೊಂದು ಮಾಡ್ಲಿಲ್ಲ. ಮೊಯ್ದೀನ್ ಬಾವ ಇಲ್ಲ ನಾನು ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದವರು, ಮಾತಾಡ್ತೀನಿ ಅಂತ ಹೇಳಿದವರು ಅಲ್ಲಿ ಮಾತಾಡಿದ್ದೇನು ಅಂತ ಕೇಳಿದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಕೊಡಿ ಅಂತ. ನಾನು ಅದಕ್ಕೆ ಕೇಳಿದ್ದು, ಏನೋ ಜನರ ಸ್ಮಶಾನಕ್ಕಾಗಿ ನೀವು ಗ್ರೌಂಡ್ ಕೇಳ್ತಾ ಇದ್ದಾರಂತ ನಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಇದು ನಮ್ಮ ಶಾಸಕರದ್ದು. ಮತ್ತೆ ಈಗ ಇನ್ನೊಬ್ರು ನಂಬರ್ 1 ಸಂಸದರಿದ್ದಾರೆ. ಎಲ್ಲಾ ಕಡೆ ಅವರ ಕಟೌಟ್ಗಳು ಕಾಣ್ತಾ ಇದೆ. ಯಾವ ಲೆಕ್ಕಕ್ಕೆ ಅವ್ರು ನಂಬರ್ 1 ಆದ್ರು ಬಂದಿದ್ದಾರೆ. ಜೋಕಟ್ಟೆ ಕಡೆಗೆ ಬಂದಿದ್ದಾರೆ. ಜೋಕಟ್ಟೆ ಕಡೆ ಬರೋದು ಬಿಡಿ, ಜೋಕಟ್ಟೆ ಅನ್ನುವಂತ ಊರು ಎಲ್ಲಿಂದ ಕೇಳಿದ್ದಾರೆ. ಜೋಕಟ್ಟೆ ವಿಷಯದಲ್ಲಿ ನಾನು ಮಾತಾಡೋದಲ್ಲ, MRP ವಿರುದ್ಧ ಮಾತಾಡೋಲ್ಲ ಅಂತ ಹೇಳಿದವರು. ಇಂತಹ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿರೋದು ಆ ಪ್ರದೇಶದಲ್ಲಿ. ಯಾವುದು ಬೈಕಂಪಾಡಿ, ಜೋಕಟ್ಟೆ, ಪನಂಬೂರು, ಕಳವಾರು, ಅಲ್ಲಿಯ ಸೋತ್ಕಲ ಆಸುಪಾಸು ಆ ಪ್ರದೇಶಕ್ಕೆ ಒಮ್ಮೆ ಅದು ಬಂದು ಇಷ್ಟೆಲ್ಲ ಗದ್ದಲ ನಡೀತಾ ಇದೆ. ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ನಾವು ಮಾತ್ರ ಹೇಳೋದಲ್ಲ, ಎಸಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನೊಬ್ರು ಇಂಜಿನಿಯರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇವರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರು 2 ಸಲ MRP ನೋಟಿಸ್ ಮಾಡಿದ್ದಾರೆ, ಶೋಕಾಸ್ ನೋಟಿಸ್. ಅದರಲ್ಲೆಲ್ಲ ಮೆನ್ಷನ್ ಆಗಿದೆ ಆರೋಗ್ಯಕ್ಕೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ. ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಇಷ್ಟಾದ್ರೂ ಕೂಡ ಒಬ್ಬ ಸಂಸದ, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಕೈಗಾರಿಕೆಗಳು, MSCZ ಇರ್ಬೋದು, ತೈಲಾಗಾರ ಇರ್ಬೋದು. ಇದರಲ್ಲಿ ಪ್ರಮುಖ ಜವಾಬ್ದಾರಿನ ವಹಿಸಬೇಕಾಗಿದ್ದವರು ಲೋಕಸಭಾ ಸದಸ್ಯರು. ಅವರ ಹತ್ರ ಏನು ಜನ ಚರಂಡಿ ಕೇಳಲ್ಲ, ಅವರ ಹತ್ರ ನೀವೇನು ಸಾಮಾನ್ಯ ಕಾರ್ಪೊರೇಷನ್ ರಸ್ತೆಗಳು ಲೈಟ್ ಕೇಳಲ್ಲ, ಡ್ರೈನೇಜ್ಗಳನ್ನ ಅವ್ರ ಹತ್ರ ಕೇಳಲ್ಲ. ಅದೆಲ್ಲ ಅವರಿಗೆ ಸಂಬಂಧಪಟ್ಟದ್ದಲ್ಲ. ಅವರಿಗಿರುವಂತಹ ಪ್ರಮುಖವಾದಂತಹ ಜವಾಬ್ದಾರಿಗಳಿಗೆ ಹೆದ್ದಾರಿ, ರೈಲ್ವೆ ಮತ್ತೆ ಇಂತಹ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ವಿಚಾರಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟು ಇಷ್ಟೆಲ್ಲ ಜನ ಬೊಬ್ಬೆ ಹೊಡಿತಾ ಇರುವಾಗ ನಿಜವಾಗಿ ಅವರಿಗೆ ಆಸಕ್ತಿ ಇದ್ದದ್ದೇ ಆದ್ರೆ ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಂತ ನಮಗೆ ಇರುವಂತವ್ರು ಅವರು ನಮ್ಗೆ ಸಿಗಲ್ಲ. ನರೇಂದ್ರ ಮೋದಿ ಸಿಗಲ್ಲ. ಧರ್ಮೇಂದ್ರ ಪ್ರಧಾನ್ ಏನೋ ಇಲ್ಲಿಗೆ ಬಂದಾಗ ಅವ್ರು ಸ್ವಲ್ಪ ಆದ್ರೂ ಕಾಳಜಿ ತೋರಿಸಿದ್ರು. ಅದೇನಾಯ್ತು? ಧರ್ಮೇಂದ್ರ ಪ್ರಧಾನ್ ಅವರು ಬಂದು ಭೇಟಿ ಆದ್ರು, ಆ ನಂತರ DC ಅವರು ಏನಾಯ್ತದು? ಈಗ ತ್ರಿಪಕ್ಷೀಯ ಸಮಿತಿ ಮಾಡಬೇಕು ಅಂತ ಅವತ್ತು ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಅವತ್ತೇ ನಳಿನ್ ಬಂದಿತ್ತು. ನಳಿನ್ ನಂಬರ್ 1 ಯಾವುದಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ತು ಬಂದವರು ಧರ್ಮೇಂದ್ರ ಪ್ರಧಾನ್ ಜಿಲ್ಲಾಧಿಕಾರಿಗೆ ಹೇಳಿದ್ದಾರೆ. ಹೇಳಿದ ನಂತರ ತ್ರಿಪಕ್ಷೀಯ ಸಮಿತಿ ಈಗ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಒಂದು ಪ್ರಸ್ತಾಪನೆಯನ್ನು ಕಳಿಸಿದ್ದಾರೆ. ಇಷ್ಟು 3 ತಿಂಗಳ ನಂತರ ಪ್ರಸ್ತಾಪನೆಯಲ್ಲಿ ಲೋಕಸಭಾ ಸದಸ್ಯರು ಮತ್ತು ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ ಮತ್ತು ಲೋಕಲ್ MLA ಮತ್ತು ಪಂಚಾಯತ್ ಅಧ್ಯಕ್ಷ, ಜನರ ಕಡೆಯಿಂದ 3 ಜನ ಪ್ರತಿನಿಧಿಗಳು ಮತ್ತೆ MSCZ, MRPL ಇದರ ಅಧ್ಯಕ್ಷರುಗಳು ಇರುವಂತಹ ಒಂದು ಸಮಿತಿಯನ್ನ ರಚಿಸಬಹುದು ಅಂತ ಹೇಳಿ ಸರ್ಕಾರದ ಕೈಗಾರಿಕಾ ಇಲಾಖೆಗೆ ಒಂದು ಪ್ರಸ್ತಾಪ ಹೋಗಿದೆ. ಅವರು ಪ್ರಸ್ತಾಪ ಕಳಿಸ್ಲಿಕ್ಕೆ 3 ತಿಂಗಳು ಹಿಡಿಯಿತು. ಇನ್ನು ಅಲ್ಲಿಂದ ಅದು ಅಂಗೀಕಾರವಾಗಿ ಯಾವಾಗ ಬರ್ತದೆ ನಮ್ಗೆ ಗ್ಯಾರಂಟಿ ಇಲ್ಲ. ಅಷ್ಟವರೆಗೆ ಜನ ಅಂತೂ ಈ ರೀತಿ ಸಾಯ್ತಾ ಇದ್ದಾರೆ. ಉಳಿದವರಾದ್ರೂ ಮಾತಾಡ್ಬೇಕಿತ್ತಲ್ವ? ಅಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಮಾತಾಡೋದು? ಯಾಕೆ ಅಂದ್ರೆ ಅಷ್ಟು ನಿಗೂಢ ಇದೆಯಲ್ಲ ವ್ಯವಸ್ಥೆಗಳು, ಅಥವಾ ಅಷ್ಟು ಪ್ರಬಲ ಇದೆಯಾ ಕಂಪನಿಯ ಲಾಬಿ ಅನ್ನುವಂಥದ್ದು ಪ್ರಶ್ನೆ ಇರ್ಬೋದೇನೋ, ಗೊತ್ತಿಲ್ಲ ನಮ್ಗೆ. ಯಾಕೆಂದ್ರೆ ನಮ್ಗೆ ನಾವಲ್ಲಿ ಹೋರಾಟವನ್ನ ಆರಂಭ ಮಾಡಿದಾಗ ಕಂಪನಿ ಮತ್ತು ಈ ರೀತಿಯ ಲಾಬಿಗಳಿಗೆ ಇವರೇನು ಹೋರಾಟ ಮಾಡಿ ಇಂಥ ಸಾವಿರಾರು ಹೋರಾಟಗಾರರನ್ನು ನೋಡಿದೀವಿ, 4 ದಿವಸ ಹೋಗ್ತಾರೆ ಅಂತ ಇತ್ತು. ಆದ್ರೆ ಅಲ್ಲಿ ನಾವು ಆ ಹೋರಾಟವನ್ನೊಂದು ಬಲಿಷ್ಠವಾಗಿ ಕಟ್ಟಿದ ನಂತರ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ನೋಡಿದ್ರು. ಬಲ ಪ್ರಯೋಗ ಮಾಡುವಂತ ಪ್ರಯತ್ನ ಮಾಡಿದ್ರು, ಪೊಲೀಸರನ್ನ ಬಳಸ್ಲಿಕ್ಕೆ ನೋಡಿದ್ರು, ಇನ್ನೇನೇನೋ ತಂತ್ರಗಳೆಲ್ಲವನ್ನೂ ಕೂಡ ಬಳಸ್ಲಿಕ್ಕೆ ನೋಡಿದ್ರು. ಆದ್ರೆ ನಾವು ಗಟ್ಟಿಯಾಗಿ ನಿಂತ್ವಿ. ಆದ್ರೆ ಇಷ್ಟೆಲ್ಲ ಆಗುವಾಗ್ಲೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಅಲ್ಲಿನ ಪಂಚಾಯತ್ ಸದಸ್ಯರಿಂದ ಹಿಡಿದು ಒಬ್ಬರು ಇಬ್ರು ಪಂಚಾಯತ್ ಸದಸ್ಯರನ್ನು ಬಿಟ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳು ಅಲ್ಲಿ ಇದ್ದಾರೆ ಅನ್ನೋದನ್ನೇ ಮರೆತು ಹೋಗೋ ರೀತಿಯಲ್ಲಿ ಅವರು ಊರಿಗೆ ಬರೋದನ್ನೇ ಬಿಟ್ರು. ಊರಿಗೆ ಬಂದಿಲ್ಲ ಅವರು. ಜೋಕಟ್ಟೆ ಅನ್ನೋ ಒಂದು ಊರಿಗೆ ಕಾಲೇ ಇಟ್ಟಿಲ್ಲ. ಶಾಸಕರು ಕಾಲಿಟ್ಟಿಲ್ಲ, ಲೋಕಸಭಾ ಸದಸ್ಯರು ಕಾಲಿಟ್ಟಿಲ್ಲ, ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಯಾರು ಕಾಲಿಟ್ಟಿಲ್ಲ. ಅಷ್ಟು ಕೂಡ ಕಂಪನಿ ಲಾಬಿ ಇದೆ. ಮುಖ್ಯವಾಗಿ ಇಲ್ಲಿ ಕಂಪನಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಕಂಪನಿಯ ಕೋಟ್ಯಾಂತರ ರೂಪಾಯಿಗಳ ಕಾಮಗಾರಿಗಳು ಇವರ ಹಿಂಬಾಲಕರ ಕೈಯಲ್ಲಿದೆ. ಆ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಕಂಪನಿ ಹಿತಾಸಕ್ತಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಾವು ನಮ್ಮ ಕಷ್ಟಗಳನ್ನು ಯಾರ ಹತ್ರ ಹೇಳೋದು? ಇದರಿಂದಾಗಿ ಲೋಕಸಭಾ ಸದಸ್ಯರು ಜವಾಬ್ದಾರಿ ನೋಡ್ಬೇಕಿತ್ತು. ಈಗ ಕನಿಷ್ಠ ನಂಬರ್ 1 ಅಂತ ಇವರು ಕಟೌಟ್ಗಳನ್ನ ಹಾಕೊಳ್ಳುವಾಗ ಇವರಿಗೆ ನೈತಿಕತೆ ಕಾಡ್ಬೇಕಾಗಿತ್ತು. ನಾನು ಏನ್ ಮಾಡಿದೀನಿ, ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದೀನ ಅನ್ನುವಂಥದ್ದು. ಇದು ಇಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಈ ಜಿಲ್ಲೆಯ ಇಷ್ಟೆಲ್ಲಾ ಸಮಸ್ಯೆಗಳಿಗೂ ಕೂಡ ಕಾರಣ ಇಲ್ಲಿಯ
ರಾಜಕೀಯ ವ್ಯವಸ್ಥೆ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಅನ್ನೋದ್ರಲ್ಲಿ ಯಾವ ಎಸ್ ಸರ್, ಅದೇ ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಅವಘಡ ಆದ ನಂತರ ಚೆಕ್ ಬುಕ್ ಇಟ್ಕೊಂಡು ಬಂದು ಪರಿಹಾರ ಕೊಡುವಂಥದ್ದು ಅಥವಾ ಅವಘಡ ಆಗದ ಹಾಗೆ ಜನಗಳ ನೋವಿಗೆ ಸ್ಪಂದಿಸುವಂಥದ್ದು? ಅವರು ಅದರಲ್ಲಿ ಎರಡು ಮಾತೇ ಇಲ್ಲ. ಜನರ ನೋವಿಗೆ ಸ್ಪಂದಿಸಲೇಬೇಕಾಗ್ತದೆ. ನೋವಿಗೆ ಸ್ಪಂದಿಸೋದು ಮಾತ್ರ ಅಲ್ಲ, ಆ ನೋವಿನ ಅನುಭವದಿಂದ ಮುಂದೆ ಇಂಥದ್ದು ಆಗದ ಹಾಗೆ ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅವರು ವಹಿಸ್ಕೊಡ್ಬೇಕು. ಅದು ಮಾಡಿದ ಉದಾಹರಣೆ ನಮ್ಗೆ ಎಲ್ಲೂ ಇಲ್ಲ. ಒಮ್ಮೆ ಎಲ್ಲಿಯಾವುದೋ ಒಂದು ದೊಡ್ಡ ಅವಘಡ ಸಂಭವಿಸಿದ್ರೆ ಕೂಡಲೇ ತಕ್ಷಣ ಯಾರನ್ನ ಸಸ್ಪೆಂಡ್ ಮಾಡೋದು, ನೀವು ಅವರ ಮೇಲೆ ಆಕ್ಷನ್ ತಗೊಂಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅಂತೇಳಿ ಮಾಡಿ ಅಲ್ಲಿಗೆ ಮುಗಿತಾರೆ. ಮತ್ತೆ ಇನ್ನೊಂದು ಅವಘಡ ಆಗೋ ತನಕ ನಾವು ಕಾದು ನಿಂತುಕೊಡ್ತೇವೆ. ಅದಾದ್ಮೇಲೆ ಮತ್ತೆ ಪುನಃ ಅದೇ ಪ್ರಕ್ರಿಯೆ ಪುನರಾವರ್ತನೆ ಆಗ್ತಾ ಹೋಗ್ತದೆ. ಒಂದು ರಾಜಕೀಯ ಇಚ್ಛಾಶಕ್ತಿ ಬಗ್ಗೆ ಅವರು ಹೇಳಿದರು. ಒಂದು ಘಟನೆ ನಾನು ಹೇಳಬೇಕೇನು ಅಂತಂದರೆ, ಆವತ್ತು 4 ವರ್ಷ ಹಿಂದೆ, 5-6 ವರ್ಷ ಹಿಂದೆ, ಅದೇ ನಾನು ಹೇಳಿದ ಹಾಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನವರ ವರದಿ ಬಂದ ತಕ್ಷಣ ಆಗ ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಕೃಷ್ಣ ಪೊಲಮಾರ್ ಅವರು ಪರಿಸರದ್ದು ಕೂಡ ಅವರದ್ದೇ ಇತ್ತು. ಅವ್ರು ಏನು ಹೇಳಿದ್ರು ಅಂದರೆ, ದಕ್ಷಿಣ ಕನ್ನಡದಲ್ಲಿ ಅಪಾಯದ ಗಂಟೆ ಮೊಳಗಿದೆ, ಮತ್ತೆ ಕೇಂದ್ರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನವರು ಹೀಗೆ ಹೇಳಿದ್ದಾರೆ, ಆದ ಕಾರಣ ಇನ್ನು ಮುಂದೆ ಯಾವುದೂ ನಾವು ಬಿಡೋದಿಲ್ಲ, ಇಲ್ಲಿ ರಾಸಾಯನಿಕ ಕಾರ್ಖಾನೆಗಳು ಬರ್ಕೂಡ್ದು ಅಂತೆಲ್ಲ ಹೇಳಿದ್ರು. ಬಾರದ ಹಾಗೆ ನಾವು ಮಾಡ್ತೇವೆ ಅಂತ ಅವ್ರು ಹೇಳಿದ್ರು. ಮತ್ತೆ ಅವರ ಸರ್ಕಾರ ಹೋಯ್ತು. ಈಗ ಅವರದ್ದೇ ನಮಗೆ ಸಿಕ್ಕಿದೆ, ನಮ್ಮ ಜಿಲ್ಲೆಗೆ ಸಿಕ್ಕಿದ್ರು ಕೂಡ ಬದಲಾಯಿಸುದಿಲ್ಲ. ಇನ್ನು ಕೈಗಾರಿಕೋದ್ಯಮಿಗಳಿಗೂ ಕೂಡ ಅದರಲ್ಲಿ ಆಸಕ್ತಿ ಇದೆ. ಅವರು ಒಮ್ಮೊಮ್ಮೆ ಒಂದೊಂದು ತರ ಮಾತಾಡ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಒಂದು ಉದಾಹರಣೆ. ಇಲ್ಲಿ SEZ ಅನ್ನ ವಿಶೇಷ ಆರ್ಥಿಕ ವಲಯ ಸ್ಥಾಪನೆ ಮಾಡಬೇಕು ಅಂತ ಅವರು SM ಕೃಷ್ಣ ಸರ್ಕಾರಕ್ಕೆ ಬರೆದಾಗ ಏನು ಹೇಳಿದ್ರು ಅಂದ್ರೆ, ಇಲ್ಲೆಲ್ಲ ಇಷ್ಟೆಲ್ಲ ಸೌಕರ್ಯಗಳಿವೆ, ನೀವು ಒಂದು SEZ ಅನ್ನು ಮಾಡಬೇಕು, ಆದ್ರೆ ಯಾವುದು ಅಂತಂದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ನ ಮಾಡ್ಕೂಡುದು, ಯಾಕಂದ್ರೆ ಇಲ್ಲಿ ಜನನಿಬಿಡ ಪ್ರದೇಶ ಇರೋದ್ರಿಂದ ಇಲ್ಲಿ ರಾಸಾಯನಿಕ ಕಾರ್ಖಾನೆಗಳು ಗೊಬ್ಬರ ಅಂತದೆಲ್ಲ ಮಾಡ್ಕೊಡುದು ಅಂತ ಹೇಳಿದವರು MSEZ ಮಾಡಿದಾಗ ಇಲ್ಲಿ ಪ್ರಾಮುಖ್ಯ ಕೊಟ್ಟದ್ದೇ ಇದಕ್ಕೆ. MRPL ಸ್ಪಾನ್ಸರ್ ಮಾಡಿದಂತೆ MSEZ ಪ್ರಾಮುಖ್ಯತೆ ಕೊಟ್ಟರು. ಅಂದ್ರೆ ಅವರು ಹೇಳೋದೊಂದು, ಮಾಡಿದ್ದು ಮತ್ತೊಂದು ಆಯ್ತು. ಯಾಕಂದ್ರೆ ಅಲ್ಲಿ ಪಟ್ಟ ಹಿತಾಸಕ್ತಿಗಳು, ಅವರ ಕಂಪನಿಗಳ ಹಿತಾಸಕ್ತಿಗಳನ್ನು ಅವರು ರಕ್ಷಿಸಬೇಕು. ಹಾಗೆ ಕೈಗಾರಿಕೋದ್ಯಮಿಗಳು ಹಾಗೂ ರಾಜಕೀಯ ಧೋರಣೆ ಇಬ್ಬರಲ್ಲಿ ಕೂಡ ಒಂದು ಯಾವುದೇ ಒಂದು ಕಂಪನಿ ಆದ ನಂತರ ಅವರಿಗೆ ಜನ ಜಾಗ ಬಿಟ್ಟು ಕೊಟ್ಟಿರ್ತಾರೆ. ಈಗ MRPL ಆಗಿರ್ಬೋದು, ಉಡುಪಿಯಲ್ಲಿ ಇರುವಂತ UPCL ಆಗಿರ್ಬೋದು. ಆ ನಂತರ ಅದು ಜನಗಳಿಗೆ ಉತ್ತರದಾಯಿತ್ವವನ್ನು ಇರಬೇಕಾ ಅಥವಾ ನಾವು ಹೇಗ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರು ಹೇಳಿದ್ರು MRPL ನ ಒಳಗೆ ಏನಾಗತ್ತೆ ಅಂತೇಳಿ ಅಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲ, ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಲ್ಲಿ ಆ ನಿಗೂಢತೆ ಯಾಕೆ ಅಂತ ಒಂದು ಕಂಪನಿಗೆ ಅಷ್ಟು ನಿಗೂಢತೆ? ಒಂದು ಸಾರ್ವಜನಿಕ ಕಂಪನಿ, ಅದು ONGC ಅನ್ನು ಹೊರಗಿನ ಕಂಪನಿ ಅಲ್ಲ, ಸಾರ್ವಜನಿಕ ಸೇವೆಯಲ್ಲಿ ಇರುವಂತ ಕಂಪನಿ. ಅಷ್ಟು ನಿಗೂಢತೆ ಇರಬೇಕು ಒಂದು ಕಂಪನಿ? ಗನ್ಮ್ಯಾನ್ಗಳನ್ನ ಇಟ್ಟುಕೊಂಡು ಕಂಪನಿ ನಡೆಸಬೇಕಾದಂತ ಅವಶ್ಯಕತೆ ಇದೆಯಾ? ನೋಡಿ, ಅದು ಯಾವುದೇ ಕಂಪನಿ, ಅದು ಖಾಸಗಿ ಇರ್ಬೋದು ಅಥವಾ ಸರ್ಕಾರ ಆರಂಭಿಸಿದ ಕಂಪನಿ ಇರ್ಬೋದು, ಅದರ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲೇಬೇಕು. ಯಾಕೆಂದ್ರೆ ಅದು ಸಂಪಾದನೆ ಮಾಡೋದು ಒಂದು ಉದ್ದೇಶ, ಲಾಭ ಸಂಪಾದನೆ ಮಾತ್ರ ಅವರ ಉದ್ದೇಶದಲ್ಲ. ಸಾಮಾಜಿಕ ಅಭಿವೃದ್ಧಿಗೋಸ್ಕರ, ಅಲ್ಲಿ ಸಮಾಜದ ಆರ್ಥಿಕ ಅಭಿವೃದ್ಧಿಗೋಸ್ಕರ ಅಂತ ಮಾಡುವಾಗ ಅದರಿಂದ ಏನಾದ್ರು ಅದರಿಂದ ದುಷ್ಪರಿಣಾಮ ಆಗುದಿದ್ರೆ ಜನರಿಗೆ ಅದರಿಂದ ತೊಂದರೆ ಆಗ್ತಿಲ್ಲ. ಆದ್ರಿಂದ ಅಲ್ಲಿ ಪಾರದರ್ಶಕತೆ ಬೇಕೇ ಬೇಕು, ಉತ್ತರದಾಯಿತ್ವ ಇರಬೇಕು ಅವರ ಕಡೆಯಿಂದ. ಹಾಗಾಗಿ ಅಲ್ಲಿ ಏನು ನಡೀತಿದ್ರು ಕೂಡ ಅದ್ರ ಬಗ್ಗೆ ಜನರಿಗೆ ಪೂರ್ಣ ಮಾಹಿತಿ ಅವರು ಕೊಡ್ಬೇಕು. ಸುಮ್ಮನೆ ಅದನ್ನ ಒಂದು ಯಾರು ಅಲ್ಲಿ ಸಲ್ಫರ್ ಘಟಕ ಸ್ಟಾರ್ಟ್ ಮಾಡಿದ್ರು, ಜನಗಳಿಗೆ ಗೊತ್ತೇ ಇಲ್ಲ ಇದು ಕೋಕ್ ಸಲ್ಫರ್ ಘಟಕವೋ ಇನ್ನೊಂದು ಮತ್ತೊಂದು, ಅವ್ರಿಗೆ ಏನು ಗೊತ್ತಿಲ್ಲ. ಜನಗಳಿಗೆ ಗೊತ್ತಿರೋದು MRPL ಅಂತ ಹೇಳಿದ್ರೆ ಪೆಟ್ರೋಲ್ ಆಗತ್ತೆ ಅಂತ ಇಷ್ಟೇ ಗೊತ್ತಿರೋದು. ಅದನ್ನ ಜನರಿಗೆ ತಿಳಿಸಿದ್ರೆ ಅವರಲ್ಲಿ ಅರಿವು ಉಂಟಾಗಿ ಅವರ ಉದ್ದೇಶಗಳಿಗೆ ಭಂಗ ಬರ್ಬೋದು ಒಂದು ಉದ್ದೇಶದ ಇದರಿಂದಾಗಿ ಬಹುಶಃ ಅವರು ಅದನ್ನು ಹೊರಗೆ ಇಡುವುದಿಲ್ಲ, ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಎಸ್ ಸರ್, ಅಂದ್ರೆ ಈಗ ಈ ರೀತಿ ಸರ್ವಾಧಿಕಾರ ರೀತಿಯಲ್ಲಿ ವರ್ತಿಸಿಕೊಂಡು ಹೋದ್ರೆ ನಾಳೆ ದಿನ ಊರು ಉಳಿಯುತ್ತೆ ಅನ್ನುವಂಥ ಗ್ಯಾರಂಟಿ ಇದೆಯಾ? ಅವರ ಜೇಬು ತುಂಬಿಕೊಳ್ಳಬಹುದು ಅಥವಾ ONGC ತೋರಿಸಿಕೊಳ್ಳಬಹುದು 18-19 ಸಾವಿರ ಕೋಟಿ ಲಾಭ ಬಂದಿದೆ ನಮಗೆ, ಇನ್ನೊಂದು ಊರಿನ ಕತೆ ಏನು, ನಿಮ್ಮ ಕತೆ ಏನು ಅನ್ನುವಂಥದ್ದು ಪ್ರಶ್ನೆ. ಅದರಿಂದ ನಮ್ಗೆ ಬರುವಂತ ಅಪಾಯ ತುಂಬಾ ಖಂಡಿತ ಇದೆ. ಆದ್ರೆ ಅದಕ್ಕೆ ಜನರು ಏನ್ ಮಾಡ್ಬೇಕು ಅಂತಂದ್ರೆ, ನನ್ನ ಸಲ ಏನು ಅಂತಂದ್ರೆ, ನಾವು ಅದನ್ನ ಜನರಲ್ಲಿ ಇಂಥ ಕಂಪನಿಗಳು ಬಂದಲ್ಲೆಲ್ಲ ಅಲ್ಲಿ ಒಂದು ಪಾರದರ್ಶಕತೆಯನ್ನು ಹೆಚ್ಚಿಸಬೇಕು. ಒಂದು ವರ್ಷಕ್ಕೊಮ್ಮೆ ಆದ್ರೂ ಕೂಡ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನವರು ಏನು ಪರೀಕ್ಷೆ ಮಾಡ್ತಾರಾ, ಸರಿಯಾದ ಪರೀಕ್ಷೆ ಮಾಡ್ತಾರಾ, ಆ ಪರೀಕ್ಷೆಗಳ ವರದಿಗಳು ಏನಾಗಿದೆ, ಆ ವರದಿಗಳ ಮೇಲೆ ಅವರು ಏನು ಮಾಡಿದ್ದಾರೆ, ಪರಿಹಾರ ಕ್ರಮಗಳನ್ನು ಮಾಡಿದ್ದಾರೆ, ಮುಂಜಾಗ್ರತಾ ಕ್ರಮಗಳು ಏನು ತಗೊಂಡಿದ್ದಾರೆ ಅಂತ ಒಂದನ್ನೆಲ್ಲ ಜನರ ಅವಗಾಹನೆಗಳು ಇಡಬೇಕು. ಮಾತ್ರ ಅಲ್ಲ, ಜನರಿಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಬಿಡಿ. ನೀವು ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಅಲ್ಲಿ ಪ್ರತಿನಿಧಿಗಳನ್ನ ಕರೀರಿ. ನೀವು ಎಲ್ರಿಗೂ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, 1000 ಗಟ್ಟಲೆ ಜನರು ಕಾರ್ಖಾನೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಕೆಲವರಿಗೆ ನೀವು ಒಳಗೆ ಕಳಿಸಿ ಏನು ನಡೀತಾ ಇದೆ ಅಂತ ಯಾಕೆ ನೀವು ಕರ್ಕೊಂಡು ಹೋಗ್ಬಂದು ಗೈಡೆಡ್ ಟೂರ್ನಾಗ ಮಾಡಿ, ನೀವು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ನೀವು ಆ ಪಾರದರ್ಶಕತೆ ಅವ್ರಿಗೆ ಬೇಡ, ಯಾಕಂದ್ರೆ ಅವ್ರ ಗುಟ್ಟು ಎಲ್ಲ ಹೊರಗೆ ಬರ್ಬೋದು. ಅದು ಇನ್ನೊಂದು ಉದಾಹರಣೆ ನಾವು ಕೊಡ್ಬೇಕು. ಭೋಪಾಲದ ಕೂಡ ಇದೇ ತರ ತೊಂದರೆ ಆಗಿತ್ತು. ಏನಂತಂದ್ರೆ, ಅವರದ್ದೇ ಆಂತರಿಕ ಪರಿಶೀಲನಾ ವಿಭಾಗದಲ್ಲಿ ದೋಷಗಳು, ಸೀರಿಯಸ್ ತೊಂದರೆಗಳಿವೆ ಅಂತ ಕಂಡು ಬಂದಿತ್ತು. ಅದನ್ನ ಜನರ ಮುಂದೆ ಇಟ್ಟಿರ್ಲಿಲ್ಲ ಅವರು.
ಸರ್ಕಾರದ ಮುಂದೆ ಕೂಡ ಇಡ್ಲಿಲ್ಲ, ಅದನ್ನೆಲ್ಲ ಬಚ್ಚಿಟ್ರು ಅವರು. ಅದರ ಬಗ್ಗೆ ಅವ್ರನ್ನ ಕೂಡಲೇ ಕ್ರಮ ಕೈಗೊಂಡಿದ್ದಿದ್ರೆ ಬಹುಶಃ ಭೋಪಾಲದ ಗ್ಯಾಸ್ ಅಂದ್ರೆ ನಾವೀಗ ಕರಾವಳಿಯ ಜನ ಒಂದು ಅಗ್ನಿ ಪರ್ವತದ ಮೇಲೆ ಕೂತಿದ್ದೇವೆ ಅನ್ನುವಂಥದ್ದು ನಮ್ಗೆ ಆ ಭಾವನೆ ಬರ್ತಾ ಇದೆ ಈಗ. ಎಸ್, ಮುನೀರ್ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾಲಿನ್ಯ ನಿಯಂತ್ರಣ ಆಗೋದಕ್ಕೆ ಹೋಮ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ ನೀವು? ಮಾಲಿನ್ಯ ನಿಯಂತ್ರಣ ಮಂಡಳಿ ಇದಕ್ಕೆಲ್ಲ ಒಂದು ತಡೆಯನ್ನು ತರಬಹುದು ಅಂತ ಮೊನ್ನೆ ವಾಮನಾಚಾರ್ಯರು ಸರ್ಕಾರಕ್ಕೆ ಮಾಲಿನ್ಯಗಳ ನಿಯಂತ್ರಣಕ್ಕೆ ಹೋಮ ಮಾಡಿ ಅಂತ ಹೇಳ್ತಾರೆ, ಅಗ್ನಿಹೋತ್ರಿ ಹೋಮ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಏನ್ ಮಾಡೋಣ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಕೆಲವೆಲ್ಲ ಬೇರೆ ಬೇರೆ ರೀತಿಯ ಈ ಒಟ್ಟು ನಮ್ಮ ಆಡಳಿತ ನಡ್ಕೊಂಡು ಹೋಗ್ಲಿಕ್ಕೆ ಸುಗಮವಾಗಿ ನಡೀಲಿಕ್ಕೆ ಕೆಲವು ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಅದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಒಂದು. ನಾವು ಅವರು ಏನೇ ಶಿಫಾರಸು ಮಾಡಿದ್ರು ಕೂಡ ನಾವು ಅವ್ರ ಹತ್ರನೇ ಹೋಗ್ಬೇಕಾಗತ್ತೆ, ನಮ್ಗೆ ಬೇರೆ ದಾರಿ ಇಲ್ಲ. ಬೇರೆ ಅದಕ್ಕಾಗಿ ನಾವು ಮತ್ತೆ ಕೂಡ ಅವರನ್ನು ಈಗ ಒತ್ತಾಯ ಮಾಡ್ಬೇಕಾಗತ್ತೆ. ಒಂದು ಏನಂತ ಕೇಳಿದ್ರೆ, ನಾವು ಅಷ್ಟೆಲ್ಲ ಹೋರಾಟ ಮಾಡಿದ ಮೇಲೆ MRPL ನ ಮೇಲೆ 3 ಸಲ ಶೋಕಾಸ್ತಾನ ಕೊಟ್ಟರು. ನೀವು ಇಷ್ಟೆಲ್ಲ ಮಾಲಿನ್ಯ ಮಾಡ್ತಾ ಇದ್ದೀರಿ, ನಿಮ್ಮನ್ನ ಯಾಕೆ ಇಲ್ಲಿಂದ ಎತ್ತಂಗಡಿ ಮಾಡಬಾರ್ದು, ನಿಮ್ಮ ಘಟಕವನ್ನು ಯಾಕೆ ಮುಚ್ಚಬಾರ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ರೈಟಿಂಗ್ ಅಲ್ಲಿ ಕೇಳಿದ್ದಾರೆ. ಇದು ಜನರ ಕೈಗೆ ಒಂದು ಅಸ್ತ್ರವಾಗಿ ಸಿಕ್ತು. ಅವರು ಎಷ್ಟು ಆಕ್ಷನ್ ತಗೊಂಡ್ರು ಬೇರೆ, ಒಂದು ನಮ್ಗೊಂದು ಅಸ್ತ್ರ ಆಯ್ತು. ಅಷ್ಟವರೆಗೆ ಏನ್ ಹೇಳ್ತಾ ಇದ್ರು MRPL ಲಕ್ಷ್ಮೀ ಕುಮಾರನ್, ನಾವು ಪ್ರತಿಭಟನೆ ಮಾಡಿದಾಗಲೂ ಕೂಡ ಒಂದು ಪ್ರೆಸ್ ರಿಲೀಸ್, ನಾವು ಕರೆಕ್ಟ್ ಇದೀವಿ, ಇವರು ದುರುದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಅದೇ ಆ ಒಂದು ಅವರ ಏನು ಬಾಯಿ ಬಡಿಯೋದು ನಿಂತಿತ್ತು ಈ ರಿಪೋರ್ಟ್ ಇಂದ. ಆದ್ರೆ ಇವತ್ತು 30ನೇ ತಾರೀಕಿಗೆ MRPL ಇದು ನಿಲ್ಲತ್ತೆ. ನಾ ಹೇಳೋದು ಎಲ್ಲವನ್ನೂ ಕೂಡ ಇವರು ಯಾವುದನ್ನು ಕೂಡ ನಿಶ್ಚರ್ಥವಾಗಿ ಕೊಡೋದಲ್ಲ, ಎಲ್ಲವೂ ಷರತ್ತುಗಳ ಮೇಲೆನೆ ಇವರಿಗೆ ಪರವಾನಗಿಯನ್ನು ಕೊಡೋದು. ಶರ್ತ ಉಲ್ಲಂಘಿಸಿದಾಗೆಲ್ಲವೂ ಕೂಡ ಅವರ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂದಾದದ್ದೇ ಆದ್ರೆ ಖಂಡಿತವಾಗಿ ಇವುಗಳೆಲ್ಲ ಒಂದು ಹಂತಕ್ಕೆ ಬರ್ತದೆ. ಆದ್ರೆ ಇವರು ಅದನ್ನು ಮಾಡ್ತಾ ಇಲ್ಲ. ಈಗ ನಾವು ನೋಟಿಸ್ ಕೊಟ್ಟ ಮೇಲೆ ಅವರು MRPL ನವರು ಸುಧಾರಿಸಲಿಲ್ಲ, ಇವರು ಸುಮ್ಮನಿದ್ದಾರೆ. ಈಗ ಈ ಜೂನ್ 30ಕ್ಕೆ ಅವ್ರದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರೋ ಪರವಾನಗಿ ಮುಗೀತದೆ. ಜುಲೈ 1ಕ್ಕೆ ಅದು ಕಾರ್ಯಾರಂಭ ಮಾಡಬೇಕು ಅಂತ ಆದ್ರೆ, ಕಾರ್ಯಾಚರಣೆ ಮಾಡಬೇಕು ಅಂತ ಇವರು ರಿನಿವಲ್ ಮಾಡಬೇಕು. ನಾವೀಗ ಏನ್ ಹೇಳ್ತಾ ಇದೀವಿ, ನಾವು ನಾಳೆ ಮತ್ತೆ ಭೇಟಿ ಆಗ್ತಾ ಇದೀವಿ ಬೆಂಗಳೂರಿಗೆ ಹೋಗಿ. ಯಾವುದೇ ಕಾರಣಕ್ಕೂ ಕೂಡ ಅವರು ಅಷ್ಟು ಮಾಲಿನ್ಯ ಮಾಡ್ತಾ ಇರೋದು ನೀವು ಕಂಡು ಹಿಡಿದಿದ್ದೀರಿ, ಅವ್ರು ಸರಿಪಡಿಸಿಲ್ಲ, ಅದಕ್ಕೆ ರಿನಿವಲ್ ಮಾಡಬೇಡಿ. ಈ ಕೆಲಸವನ್ನು ಎಲ್ಲಾ ಘಟಕಗಳಿಗೆ ಹೋದ್ರೆ ಇನ್ನೇನು ನರೇಂದ್ರ ಮೋದಿ ಸರ್ಕಾರ ಈಗ ಕೈಗಾರಿಕೆಗಳ ಪರವಾನಗಿಯನ್ನ ಮಾಲಿನ್ಯ ಪರವಾನಗಿ 5 ವರ್ಷ ವಿಸ್ತರಣೆ ಮಾಡಿದೆ. ಈ ವರ್ಷ 1 ವರ್ಷದ ಮುಗೀತದೆ. ಈ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾವು ಅವರು ಏನೇ ಹೇಳಿದ್ರು ಕೂಡ ನಾವು ಅವರ ಮೇಲೆ ಒತ್ತಡ ಹಾಕ್ಬೇಕಾಗತ್ತೆ. ಜನರ ಒತ್ತಡದ ಮೇಲೆ ಅವರ ಮನೋಭಾವವನ್ನ ನಾವು ಬದಲಾಯಿಸುವ ಪ್ರಯತ್ನವನ್ನು ಮಾಡಬೇಕು. ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿ, ನಂಗೆ ಮೊನ್ನೆ ಜಿಲ್ಲೆಯ ಪ್ರಮುಖ ಅಧಿಕಾರಿ ಹೇಳಿದ್ರು, ನಮ್ಮ ಉಸ್ತುವಾರಿ ಸಚಿವರು ಒಳ್ಳೆಯವರಿದ್ದಾರೆ, ಮನುಷ್ಯರು ಕೆಟ್ಟವರು ಅಂತಲ್ಲ, ಅಭಯ ಚಂದ್ರ ಜೈನ್ ಒಳ್ಳೆಯವರಿದ್ದಾರೆ. ಆದ್ರೆ ಅವರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಇಚ್ಛಾಶಕ್ತಿ ತೋರಿಸಿದ್ರೆ ಇದೆಲ್ಲ ಇತ್ಯರ್ಥ. ಇದು ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ, ಆರೋಗ್ಯ ಸಚಿವರು ನಮ್ಮವರು. ಪರಿಸರಕ್ಕೆ ಸಮಸ್ಯೆ ಆಗುತ್ತೆ, ಪರಿಸರ ಸಚಿವರು ನಮ್ಮವರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಇರೋದೇ ಪರಿಸರ ಸಚಿವರ ಅಧೀನದಲ್ಲಿ. ಸಚಿವರಿಗೆ ಬೇಡ ಅಂದ್ಮೇಲೆ ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಬೇಕಾ ಅನ್ನುವಂತ ಪ್ರಶ್ನೆ ಬರ್ತದೆ. ಎಸ್ ಸರ್, ಅದೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನುವಂತ ಒಂದು ವ್ಯವಸ್ಥೆ ಹಲ್ಲಿಲ್ಲದ ಹಾವು ಅಥವಾ ಅದರ ಹಲ್ಲನ್ನ ಕೀಳುವಂತ ಕೆಲಸಗಳಾಗ್ತಾ ಇದೆಯಾ ನಿರಂತರವಾಗಿ? ಅದು ಹಲ್ಲಿಲ್ಲದ ಹಾವು ಅಂತಲೇ ಹೇಳ್ಬೇಕು. ಯಾಕಂದ್ರೆ ನಮ್ಮ ಅನುಭವದ ಪ್ರಕಾರ ಮತ್ತೆ ಪುನಃ ಅದೇ ಉದಾಹರಣೆಗೆ ಬರ್ತೇನೆ. ನಾನು ಉದಾಹರಣೆ ಕೊಡ್ತೇನೆ. ಗುರುಪುರ ನದಿಯ ಮೇಲೆ ಮಣ್ಣು ಹಾಕಿದಾಗ ಅದನ್ನ ತೆಗಿಬೇಕು ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಅವರಿಗೆ ನಿರ್ದೇಶನ ಕೊಟ್ಟರು, MRPLಗೆ ತೆಗ್ದಿದ್ದೇವೆ ಅಂತ ಅವರು ಹೇಳಿಕೆ ಕೊಟ್ಟು ಬಿಟ್ರು. ಅಲ್ಲಿಗೆ ಮುಗೀತಾ? ವಸ್ತುಸ್ಥಿತಿ ಏನು ಅಂತ ಅವ್ರು ಹೋಗಿ ಪರಿಶೀಲನೆ ಮಾಡಬೇಕಿತ್ತು. ಅವ್ರು ಸುಳ್ಳು ಹೇಳಿಕೆ ಕೊಟ್ಟಿದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕಿತ್ತು. ಅವ್ರು ತಗೊಳ್ಳಿಲ್ಲ. ಆಕ್ಷನ್ ಯಾರ ಮೇಲೆ ತಗೊಂಡ್ರು? ಅಲ್ಲಿ ಪ್ರತಿಭಟಿಸಿದ ಜನರ ಮೇಲೆ, ಊರಿನವರ ಮೇಲೆ ಕೇಸ್ ಹಾಕಿದ್ರು, ಕ್ರಿಮಿನಲ್ ಕೇಸ್ ಹಾಕಿದ್ರು ಅಷ್ಟೇ. ಅವ್ರಿಗೆ ಜೈಲಿಗೆ ಅರೆಸ್ಟ್ ಎಲ್ಲ ಮಾಡಿಸಿದ್ರು ಅಷ್ಟೇ ಹೊರತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಮುಖವಾದ ಆ ಒಂದು ಜವಾಬ್ದಾರಿಯಿಂದ ಯಾಕೆ ಅವ್ರು ನಿಭಾಯಿಸಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಹಾಗೆ ಅನುಭವ ನಮ್ದು ಏನು ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಕಂಪನಿಯವರು ತಪ್ಪು ಮಾಡಿದಾಗ ಅವರ ವಿರುದ್ಧವಾಗಿ ಮಾಲಿನ್ಯ ನಿಯಂತ್ರಣ ಅಧಿಕಾರ ಇದ್ರೂ ಕೂಡ ನೀವು ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅವರನ್ನ ಹತೋಟಿಗೆ ತರ್ತಾ ಇಲ್ಲ. ಅದಕ್ಕೆ ಅದರ ಮೇಲೆ ಒತ್ತಡ ಪ್ರಜಾಪ್ರತಿನಿಧಿಗಳು ಹಾಕುವುದಿಲ್ಲ. ಯಾವ ಉದ್ದೇಶಕ್ಕೆ ಅವರು ಹಾಕುವುದಿಲ್ಲ ಅದು ಅವರಿಗೆ ಗೊತ್ತು. ಜನರು ಅದರ ಬಗ್ಗೆ ಜಾಗೃತಿ ಇನ್ನೂ ಕೂಡ ಹೆಚ್ಚು ಮಾಡಿ ಒತ್ತಡ ಸರಿ ಆಗ್ಲಿಕ್ಕಿಲ್ಲ. ಆಗ್ಲೇ ಹೇಳಿದ್ರಿ ಅಗ್ನಿ ಪರ್ವತದ ಮೇಲೆ ಕೂತಿದ್ದೇವೆ ನಾವು ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ಎಂಡೋಸಲ್ಫನ್ ಸಿಂಪರಣೆ ಆದಾಗ ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಬಂದ ಕೂಡಲೇ ನಮ್ಮವರೆಲ್ಲ ಹೊರಗಡೆ ಹೋಗಿ ಹೆಲಿಕಾಪ್ಟರ್ ನೋಡಿ ಹೊರಗಡೆ ಬರ್ತಾ ಇದ್ರು. ಸೊ ಆ ನಂತರ ಗೊತ್ತಾದದ್ದು ಎಂಡೋಸಲ್ಫನ್ನಿಂದ ಈ ರೀತಿ ಎಲ್ಲ ಸಮಸ್ಯೆಗಳಾಗತ್ತೆ. ಇಲ್ಲಿ ಈಗ ನಾವು ಇಲ್ಲಿ ಇರುವಂತ MCF ಆಗಿರ್ಬೋದು, ಉಳಿದ ಕೆಮಿಕಲ್ ಕಂಪನಿಗಳಿರ್ಬೋದು, ಇದರಿಂದ ಏನು ತೊಂದರೆ ಆಗತ್ತೆ ಅನ್ನುವಂಥ ಒಂದು ಅಧ್ಯಯನ ಇಲ್ಲಿ ಆಗ್ಲೇ ಇಲ್ಲ ಇಲ್ಲಿವರೆಗೆ. ಯಾಕೆ ಅದು ಅಷ್ಟು ನಿರ್ಲಕ್ಷ್ಯ ಯಾಕೆ? ನಮ್ಗೆ ನಾವು ಬಿಸಿಲು ಕುದುರೆ ಬೆನ್ನ ಹತ್ತಿ ಹೋಗ್ತೇವೆ ಅಂತ ಅನ್ನಿಸ್ತೇವೆ. ಒಂದು ಮಾಯಾಮೃಗದ ಹಾಗೆ ದೊಡ್ಡ ದೊಡ್ಡ ಕೈಗಾರಿಕೆ ಬಂದು ನಮ್ಗೆ ಇಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ, ನಮ್ಮ ಜನರಿಗೆಲ್ಲ ಇಷ್ಟು ಸಂಪಾದನೆ ಆಗ್ತಾರೆ, ಹಣ ಬರ್ತಾರೆ ಅಂತ ಹೇಳ್ತೇವೆ. ಆದರೆ ಅದು ಬರೀ ಒಂದು ಕಲ್ಪನೆ ಮಾತ್ರ, ಒಂದು ಕನಸು ಮಾತ್ರ. ನಾವು ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ. MRPL ಮಾಡುವಾಗ ಇಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಎಷ್ಟು ಜನ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಎಂಬ ಪ್ರಶ್ನೆನ ನಾವು ಕೇಳಬೇಕಾಗ್ತದೆ.
ಉದ್ಯೋಗ ಆಗ್ಬೇಕು ಹೌದು, ಉದ್ಯೋಗ ಬೇಕು ಹೌದು, ಆದರೆ ನಮ್ಮ ಜನರ ಒಂದರ ಭ್ರಮೆಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಏನಂತಂದ್ರೆ ಹೊಸ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬೇಕೇ ಬೇಕು, ಹಾಗಿದ್ರೆ ಮಾತ್ರ ನಾವು ಅಭಿವೃದ್ಧಿ ಆಗ್ತದೆ. ಆ ಅಭಿವೃದ್ಧಿಯ ಒಂದು ಪ್ಯಾರಾಡೈಮ್ ಅಂತ ನಾವು ಯಾವ್ದು ಹೇಳ್ತೇವೋ ಮಾದರಿ ಅದ್ರ ಜನರಿಗೆ ಸರಿ ಇನ್ನೂ ಅರ್ಥ ಆಗಿಲ್ಲ. ಆದ್ರಿಂದ ಅವ್ರು ಏನು ಹೇಳಿದ್ರು ಸರಿ ಅಂತ ನಾವು ಸುಮ್ಮಗಿರ್ತೇವೆ. ಅಂದ್ರೆ ಸರ್ ಈಗ MRPL ಬಂದು ಅಥವಾ ಉಳಿದ ಕಂಪನಿಗಳು ಎಷ್ಟು ಬಂದು 10-15 ವರ್ಷ ಆಗ್ತಾ ಬಂತು, 20 ವರ್ಷ ಆಗ್ತಾ ಬಂತು. ಸೊ ಇಷ್ಟು ಸಂದರ್ಭದಲ್ಲಿ ಜನರ ಆರೋಗ್ಯದ ಮೇಲೆ ಏನ್ ಎಫೆಕ್ಟ್ ಆಗಿದೆ ಅಂತ ಒಂದು ಅಧ್ಯಯನ ಆಗ್ಲಿಲ್ಲ, ಅಥವಾ ಜನರ ಮೇಲೆ ಎಫೆಕ್ಟ್ ಆಗ್ಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಏನ್ ಇದರ ಅರ್ಥ? ಅಧ್ಯಯನ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಆರೋಗ್ಯ ಇಲಾಖೆ ಅದೃಷ್ಟವಶಾತ್ ಜನರಿಗೆ ಏನು ನೇರವಾಗಿ ಪ್ರಭಾವ ಆಲ್ಮೋಸ್ಟ್ ಅಲ್ಲಿ ಫ್ಯಾಕ್ಟರಿಯಲ್ಲಿ ಆಕ್ಸಿಡೆಂಟ್ ಆದಾಗ ಜನರಿಗೆ ತೊಂದರೆ ಆಯ್ತು, ಕೆಲವರು ಸತ್ತು ಹೋದ್ರು. ಅಥವಾ ನೀವು ಇನ್ನೊಂದು ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಕನ್ಸ್ಟ್ರಕ್ಷನ್ ಮಾಡುವಾಗ ಅಲ್ಲಿ ಆಕ್ಸಿಡೆಂಟ್ ಆಗಿ ಕೆಲವರು ಸತ್ತು ಹೋದ್ರು. ಆದ್ರೆ ಇದು ಜನರಿಗೆ, ಉಳಿದ ಜನರಿಗೆ ತೊಂದರೆ ಆಗೋದಿಲ್ಲ ಅಂದ್ರೆ ಜನರು ನಮ್ಗೇನು ತೊಂದರೆ ಇಲ್ಲ, ಅದು ಅಲ್ಲಿ ಇದೆಯಲ್ಲ ಏನು ಆಗೋದಿಲ್ಲ. ಸರ್, ಈ ಕೆಮಿಕಲ್ ಮಾಲಿನ್ಯ ನಿಧಾನವಾಗಿ ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಹೌದು. ಸೊ ಇನ್ನೂ ಅದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳಿಲ್ಲ ಕರಾವಳಿಯ ಜನ. ಯಾಕೆ ಇಷ್ಟು ಮೌನ, ಇಷ್ಟು ನಿರ್ಲಕ್ಷ್ಯ? ನಮ್ಮ ಗುಂಡಿಯನ್ನು ನಾವೇ ತೋಡ್ತಾ ಇದ್ದೇವಾ? ನನಗೆ ಹಾಗೆ ಅನ್ನಿಸ್ತದೆ. ಅದು ಒಂದು ನಿರಾಶಾದಾಯಕ ಪರಿಸ್ಥಿತಿ ಅಂತ ನನಗೆ ಅನ್ನಿಸ್ತದೆ. ಜನರು ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತ ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ವೈದ್ಯರು ಹೇಳಿದಾರಲ್ಲ, ಜನರ ಆರೋಗ್ಯದ ಆಯುಷ್ ವೈದ್ಯರೇ, ಸರ್ಕಾರಿ ವೈದ್ಯರೇ ಹೇಳಿದ್ದಾರೆ ಜೋಕಟ್ಟೆಯಲ್ಲಿ ಹೋದಾಗ, ಮೀಡಿಯಾದವರು ಮುಂದೆನೆ ಹೇಳಿದ್ರು. ಏನಂತ ಕೇಳಿದ್ರೆ, ಇಲ್ಲಿ ಕಳೆದ ಅಂದ್ರೆ ಕೋಕ್ ಸಲ್ಫರ್ ಯೂನಿಟ್ ಆರಂಭ ಆಗಿ 3-4 ತಿಂಗಳಾಗಿತ್ತು. ಅಷ್ಟೊತ್ತಿಗೆ ಇಲ್ಲಿ ದಿಢೀರಾಗಿ ಚರ್ಮ ರೋಗ ಮತ್ತು ಶ್ವಾಸಕೋಶದ ಇದು ತೊಂದರೆ ಇರುವವರ, ಉಸಿರಾಟದ ತೊಂದರೆ ಇರುವ ರೋಗಿಗಳ ಪ್ರಮಾಣ ದಿಢೀರಾಗಿ ಏರಿಕೆ ಆಗಿದೆ ಅಂತ ಅವರು ಹೇಳಿದ್ರು. ಅದು ಅಲ್ಲಿಗೆ ಹೋಗುವವರು ಯಾರು? ತೀರಾ ಕೆಳವರ್ಗದ ಜನ. ಆಯುಷ್ ಈಗ ನಮ್ಮ ಮಂಗಳೂರಿನ ಹೆಚ್ಚಿನ ಜನ ಏನಂತ ಕೇಳಿದ್ರೆ ಖಾಸಗಿ ವೈದ್ಯರನ್ನ, ಖಾಸಗಿ ಆಸ್ಪತ್ರೆಗಳು ಭೇಟಿ ನೀಡುವವರು. ಅದರಿಂದಾಗಿ ಈಗ ನಾನು ಸುರತ್ಕಲ್ನಲ್ಲಿಯೂ ಕೂಡ ನನ್ನ ಆತ್ಮೀಯರಾಗಿರೋ ಕೆಲವು ವೈದ್ಯರನ್ನ ಭೇಟಿ ಆದಾಗ ಹೇಳ್ತಾರೆ, ಅದರಲ್ಲಿ ಒಬ್ರು ತಮಾಷೆಯಲ್ಲಿ ಮಾತಾಡೋರು ಡಾಕ್ಟರ್ ಇದ್ದಾರೆ, ಎಂಗೆಲ್ಲ ಬಿಸ್ನೆಸ್ ಇತ್ತು ಎಡ್ಡುಂಡು ಅಂತ ಹೇಳಿದ್ದಾರೆ. ತಮಾಷೆಯಾಗಿ ಮತ್ತು ವ್ಯಂಗ್ಯವಾಗಿ ಹೇಳಿದ್ದಾರೆ ಅವರು. ಇಂಥ ನಾನು ಅವ್ರ ಪರ್ಸನಲ್ ಮಾತಾಡುವಾಗಲೂ ಯಾವುದು ಶ್ವಾಸಕೋಶದ ಪ್ರಾಬ್ಲಮ್ಗಳು, ಕ್ಯಾನ್ಸರ್ಗಳು ಕೂಡ MRPL ಕಾರಣ ಅಂತ ಗೊತ್ತಿಲ್ಲ, ಅಂತ ಪ್ರಮಾಣಗಳು ಏರಿಕೆ. ಅದೇ ಮುನೀರ್, ನೀವು ಗಮನಿಸಿದ್ರೆ UPCL ನ ಸುತ್ತಮುತ್ತ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅಧ್ಯಯನ ಆಗ್ಲಿಲ್ಲ. BSF ಆಗಿರಬಹುದು, BASF ಆಗಿರಬಹುದು, MCF ಇದರಿಂದ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅಧ್ಯಯನ ಆಗ್ಲಿಲ್ಲ. ಯಾಕೆ ಅಂದ್ರೆ ಅಧ್ಯಯನ ಮಾಡಿದ್ರೆ ಮುಚ್ಚಬೇಕಾಗತ್ತೆ. ಈಗ ಅಧ್ಯಯನ ಆಗಿ ನಾಳೆ ವರದಿ ಬಂದ್ರೆ ಇಲ್ಲೆಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಇಲ್ಲೆಲ್ಲ ಶ್ವಾಸಕೋಶ ಡ್ಯಾಮೇಜ್ ಆಗ್ತಾ ಇದೆ, ಇಲ್ಲಿ ಬೇರೆ ಬೇರೆ ರೀತಿಯ ಮಾನಸಿಕವಾದಂತ ಸಮಸ್ಯೆಗಳಿಗೆ ಜನ ಒಳಗಾಗ್ತಾ ಇದಾರೆ ಇದರಿಂದಾಗಿ, ಕೆಮಿಕಲ್ ನಿಂದಾಗಿ ಅಂತ ನಾಳೆ ವರದಿ ಬಂದ್ರೆ ಜನ ದಂಗೆ ಹೇಳೋದಿಲ್ವಾ? ಈಗೇನಾಗಿದೆ, ನಾವು ಜೋಕಟ್ಟೆಯ ಜನ ಒಂದು 10 ತಿಂಗಳಿನಿಂದ ಬೀದಿಯಲ್ಲಿದ್ದೀವಿ, ಬೇರೆ ಜನ ಡ್ರಾಮಾ ನೋಡ್ತಾ ಇದ್ದಾರೆ, ಚಪ್ಪಲ ತಾಡ್ತಾರೆ, ಟಿವಿಯಲ್ಲಿ ನೋಡಿದ್ರೆ ಮುನೀರ್ ಬಾರಿ ಶೋಕ್ ಪಾತೇರಿ ಯಾರು ಎಡ್ಡೆ ಬುಡ್ರಬಲ್ಲಿ ಎಂತ ಹೇಳ್ತಾ ಇದಾರೆ ಹೊರತು. ಮತ್ತೆ ಕೆಲವರು ಜೋಕಟ್ಟೆದಾಗ್ಲೇ ಎಡ್ಡೆ ಆವಡು ಅಪಕಪುರ ಎಡ್ಡೆ ಬಾಡಿಗೆ ಗಿಲ್ಲನ್ ಬರೋ ಕೊಡ್ದು ಕುಲ್ದು ಜರ ಎಡ್ಡೆ ದುಡ್ಡು ಮಲ್ದು ಜರ ಈಗ ಹೇಳ್ತಾ ಇದಾರೆ. ಅವರಿಗೂ ನಾಳೆ ಅಪಾಯ ತರ್ತದೆ. ಈಗ ಜೋಕಟ್ಟೆಗೆ ನೇರವಾಗಿ ಕೋಕ್ ಪೌಡರ್ ಬೀಳ್ತದೆ, ಬಾಕಿಯ ಸುತ್ತಮುತ್ತಲಿನ 10 ಗ್ರಾಮದವರಿಗೆ ಆ 10 ಮಿಲಿಗ್ರಾಮಿಗಿಂತಲೂ ಕಡಿಮೆ ತೂಕ ಇರೋದು ಕೋಕ್ ಪೌಡರ್. ಅದು ಗಾಳಿಯಲ್ಲಿ ಬೆರೆತು ಕಿಲೋಮೀಟರ್ ಗಟ್ಟಲೆ ಹೋಗಿ ಜನರ ಶ್ವಾಸಕೋಶದೊಳಗೆ ಬಹಳ ಸುಲಭವಾಗಿ ಸೇರ್ತದೆ ಅಂತ ರಿಪೋರ್ಟ್ ಇದೆ, ತಜ್ಞರ ರಿಪೋರ್ಟ್ ಇದೆ, ನಮ್ಮ ಹತ್ರ ಇದೆ ದಾಖಲೆ. ಒಂದು 10 ಗ್ರಾಮಗಳ ಜನರ ಶ್ವಾಸಕೋಶಗಳ ಒಳಗಡೆ ಇದು ಹೋಗಿದೆ. ಅದರ ಪರಿಣಾಮಗಳು ಯಾವಾಗ ಗೊತ್ತಾಗುತ್ತೆ? ಸ್ವಲ್ಪ ಕಾಲ ಹೋಗ್ಬೇಕು. ಅದರಿಂದಾಗಿ 20 ವರ್ಷಗಳಿಂದ BSF, MRPL ಆರಂಭದಲ್ಲಿ ಅಷ್ಟು ಅಪಾಯಕಾರಿ ಅಂಶಗಳಿರಲಿಲ್ಲ. ಈಗ ಬಂದಿರೋಂಥ OMPL, ಅದು ಇದು ಇವೆಲ್ಲ ಕೋಕು, ಸಲ್ಫರ್ ಎಲ್ಲ ಸೇರಿದ್ರೆ, ಬೆಂಜಿನ್ ಎಲ್ಲ ಸೇರಿದ್ರೆ ಖಂಡಿತವಾಗಿಯೂ ಇನ್ನು 10 ವರ್ಷ ಹೋದಾಗ ದೊಡ್ಡ ದುರಂತ, ಭೋಪಾಲ್ ತರ ಬಾಂಬ್ ಸ್ಫೋಟ ಆಗದಿದ್ರು ಕೂಡ, ಕೈಗಾರಿಕಾ ಸ್ಫೋಟ ಆಗದಿದ್ರು ಕೂಡ, ಈ ಮಾಲಿನ್ಯದಿಂದಾಗಿ ಬೇರೆ ಬೇರೆ ರೋಗಗಳಿಗೆ ನಾವು ಸ್ವಲ್ಪ ಅದಕ್ಕಾಗಿ ತಕ್ಷಣಕ್ಕೆ ಜನ ಒತ್ತಾಯ ಮಾಡಬೇಕಾಗಿರೋದು ಈಗ ಒಂದು ಅಧಿಕೃತವಾದಂತಹ ಒಂದು ಇಲ್ಲಿಯ ಇದು ಧಾರಣಾ ಸಾಮರ್ಥ್ಯ ಮತ್ತು ಜನರ ಆರೋಗ್ಯದ ಮೇಲೆ ಆದ ಪರಿಣಾಮಗಳ ವರದಿ ಬರಬೇಕು. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.